ಮತದಾನ ಎಂಬುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಅಸ್ತ್ರ. ಈ ಅಸ್ತ್ರದಲ್ಲಿ ನಮಗೆ ಇಷ್ಟ ಬಂದಂತಹ ಅಭ್ಯರ್ಥಿಗಳಿಗೆ ನಿರ್ಭೀತಿಯಿಂದ ನಿಸ್ಸಂಕೋಚವಾಗಿ ಮತದಾನ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತುರುವೇಕೆರೆ ಪಟ್ಟಣದ ಸಾಮಾಜಿಕ ಹೋರಾಟಗಾರ ಸತೀಶ್ ರವರು ಅಭಿಪ್ರಾಯಪಟ್ಟರು. ತುರುವೇಕೆರೆ ಪಟ್ಟಣದ ಬಾಣಸಂದ್ರ ವೃತ್ತದಲ್ಲಿ ಪಟ್ಟಣ ಪಂಚಾಯಿತಿಯ ವತಿಯಿಂದ ಏರ್ಪಡಿಸಿದ್ದ ಆಟೋ ಚಾಲಕರು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಮತದಾನ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಯಾರು ಮತದಾನದಿಂದ ಹೊರಗುಳಿದಿರುತ್ತಾರೋ ಅವರನ್ನು ಮತಗಟ್ಟೆಗೆ ಕರೆತಂದು ಮತದಾನ ಮಾಡುವಂತೆ ಮಾಡುವುದು ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕನ ಕರ್ತವ್ಯ ಎಂದರು. ಕಾರ್ಯಕ್ರಮದಲ್ಲಿ ಮೇಣದ ಬತ್ತಿ ಹಿಡಿದು ಮತದಾನದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸೆಕ್ಟರ್ ಆಫೀಸರ್ ಜಿಕೆ ರಂಗನಾಥ್, ಪಟ್ಟಣ ಮುಖ್ಯ ಅಧಿಕಾರಿ ಕೃಷ್ಣ, ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿ, BLO, ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಮಾರುತಿ, ಧನಂಜಯ್, ಕಾಂತರಾಜು, ಯಾಸಿನ್, ಶಾಂತಮ್ಮ ಮತ್ತಿತರರು ಭಾಗವಹಿಸಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಮತದಾನ ಜಾಗೃತಿ ಮೂಡಿಸ್ತಾ ಇದೆ. ಇದು ಅತಿ ಹೆಚ್ಚು ಆಗಬೇಕಾಗಿರ್ತಕ್ಕಂಥ ಕಾರ್ಯ. ಯಾಕೆಂತಂದ್ರೆ ಮತದಾನ ಅಂತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಅತ್ಯಂತ ದೊಡ್ಡ ಅಸ್ತ್ರ. ಈ ಅಸ್ತ್ರದಲ್ಲಿ ನಮ್ಗೆ ಇಷ್ಟ ಬಂದವರಿಗೆ ನಿರ್ಭೀತಿಯಿಂದ ನಿಸ್ಸಂಕೋಚವಾಗಿ ಮತದಾನ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಯಾರು ಮತದಾನ ಮಾಡಿದ್ರೆ ಹೊರಗುಳಿದಿರ್ತಾರೋ ಅವ್ರನ್ನ ಕರ್ಕೊಂಡ್ಬಂದು ಅವರಿಗೆ ಅರಿವು ಮೂಡಿಸಿ ಮತದಾನ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕತನ, ಅದು ಪ್ರಜ್ಞಾವಂತ ಮತದಾರರ ಕರ್ತವ್ಯ. ಯಾಕೆಂತಾರೆ ಯಾರೊಬ್ಬರು ಸಹಿತ ಮತದಾನ ಯಾರ್ಯಾರು ಹಾಕೊಳ್ಳಿ, ಅವ್ರಿಗೆ ಇಷ್ಟ ಅದು. ಯಾಕೆಂದ್ರೆ ನಿರ್ಭೀತಿಯಿಂದ ಯಾರಿಗೆ ಇಷ್ಟ ಬರುತ್ತೋ ಅವ್ರಿಗೆ ಮತದಾನ ಮಾಡಲಿ, ಇಂಥವ್ರಿಗೆ ಅಂತ ಹೇಳಲ್ಲ, ಅದು ಒಟ್ಟು ಮತದಾನ ಮಾಡಬೇಕು. ಯಾಕೆಂತಂದ್ರೆ ಈ ದೇಶದ ಭವಿಷ್ಯ ಇರ್ತಕ್ಕಂಥದ್ದು, ಇಡೀ ವ್ಯವಸ್ಥೆನ ಬದಲಾಯಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಒಂದೇ ಒಂದು ಅಸ್ತ್ರ ಅಂತಂದ್ರೆ ಅದು ಮತದಾನ ಮಾತ್ರ. ಇದರಿಂದ ಯಾರನ್ನು ಬೇಕಾದ್ರು, ಯಾಕೆಂದ್ರೆ ಹಿಂದೆ ರಾಜನ ಹೊಟ್ಟೆಯಲ್ಲಿ ರಾಜನೇ ಹುಟ್ಟಬೇಕಾಯ್ತು, ಅವ್ನು ತಮ್ಮದಿರೇ ಆಗಬೇಕಾಯ್ತು ಈ ದೇಶದಲ್ಲಿ. ಆದರೆ ಅದನ್ನು ಬದಲಾಯಿಸಂತಹ ಕೀರ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ, ಯಾರು ಬೇಕಾದ್ರೂ ಆರಿಸ್ತಕ್ಕಂಥ ಪ್ರಜೆ ಆಗಬೇಕು, ಯಾರು ಬೇಕಾದ್ರೂ ಆರಿಸ್ತಕ್ಕಂಥ ರಾಜ ಆಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ದೊಡ್ಡ ಅಸ್ತ್ರ ಮತದಾನ ಅಂತಕ್ಕಂಥದ್ದು. ಅದರಿಂದ ನಾವು ಯಾರನ್ನು ಬೇಕಾದ್ರೂ ರಾಜನ ಮಾಡ್ಬೋದು, ಯಾರನ್ನು ಬೇಕಾದ್ರೂ ಬೀದಿಗಿಳಿಸ್ಬೋದು ಅಂತ ಒಂದು ಶಕ್ತಿ ಇರ್ತಕ್ಕಂಥದ್ದು ಮತದಾನಕ್ಕೆ ಮಾತ್ರ. ದಯವಿಟ್ಟು ಎಲ್ಲರೂ ಮತದಾನದಲ್ಲಿ ಪಾಲ್ಗೊಳ್ಳಿ, ಹಾಗೂ ಅಕ್ಕಪಕ್ಕದನ್ನು ಮತದಾನದಲ್ಲಿ ಪಾಲ್ಗೊಳ್ಳೋ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.